ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಮರಾಠಾಸನ್ನು 7ನೇ ತರಗತಿ ಸೋಷಲ್ ಸೈನ್ಸ್ ಮರಾಠಾಸ್ ಪಾಠನ ಮಾಡ್ತಾಯಿದ್ದೀನಿ. ಪಾಠ ಬರೋಕ್ಕೆ ಮುಂಚೆ ಇಂಟ್ರಡಕ್ಷನ್ ಒಂಚೂರು ಇದ್ರ ಬಗ್ಗೆ ಪೂರ್ವಭಾವಿ ಆಗಿ ತಿಳ್ಕೊಳ್ಳೋಣ. ಏನಂತ ಇಂಟ್ರಡಕ್ಷನ್ ಅಂದರೆ, ಇನ್ ದಿಸ್ ಲೆಸನ್ ಈ ಪಾಠದಲ್ಲಿ ನಾವು ಶಿವಾಜಿಯ ಬಾಲ್ಯ ಜೀವನ, ಆಮೇಲೆ ಅವನ ಐಡಿಯಾಗಳು, ಹೇಗೆ ಅವನು ಮೊಘಲ್ ರಾಜಧಾನಿಯನ್ನು ನಮ್ಮ ಭಾರತ ದೇಶದಲ್ಲಿ ಹೇಗೆ ತುಂಬ ಅದನ್ನು ನೋಡೋರಿಗೆ ನಡೆಯೋ ಹಾಗೆ ಮಾಡ್ದ, ಆಮೇಲೆ ಸಿಸ್ಟಮ್ ಬಿಜಾಪುರ ಆರ್ಮಿನ ಹೇಗೆ ನಿಲ್ಲಿಸ್ದ, ಆಮೇಲೆ ಮರಾಠ ಕಿಂಗ್ಡಮ್ನ ಹೇಗೆ ತಂದ ಅಸ್ತಿತ್ವಕ್ಕೆ ತಂದು, ಆಮೇಲೆ ಆ ಟೈಮಲ್ಲಿ ಏನೇನು ಕೆಲಸಗಳನ್ನು ಮಾಡ್ದ, ಏನೇನು ಅಚೀವ್ಮೆಂಟ್ಸ್ ಮಾಡ್ದ, ಏನೇನು ಅಡ್ಮಿನಿಸ್ಟ್ರೇಟಿವ್ ಮೆಷರ್ಸ್ ತೊಗೊಂಡ, ರಾಜ್ಯಭಾರಕ್ಕೆ ಒಳ್ಳೆ ರಾಜ್ಯಭಾರ ಆಗೋದಕ್ಕೆ ಏನೇನು ಕೆಲಸಗಳನ್ನು ಮಾಡ್ದ, ಆ ಟೈಮಲ್ಲಿ ಏನೇನೋ ನಮಗೆ ಬಳುವಳಿಗಳನ್ನು ಕೊಟ್ಟ ಅನ್ನೋದನ್ನು ಈ ಪಾಠದಲ್ಲಿ ತಿಳ್ಕೊಳ್ಳೋಣ. ಮರಾಠಾಸ್ ಅವರು ಮೊಘಲ್ ಡೆಕ್ಕನ್ ರೀಜನಲ್ಲಿರ್ತಕ್ಕಂಥ ಮೊಘಲರು ನಾರ್ತ್ ಇಂಡಿಯಾನಲ್ಲಿ ಉತ್ತರ ಭಾರತದಲ್ಲಿ ತುಂಬ ಜಾಸ್ತಿ ಒಂದು ಎತ್ತರಕ್ಕೆ ಬೆಳೀತಾಯಿದ್ರು ಮೊಘಲರು ಮೊದಲು. ಆವಾಗ ಅವರು ಹೋದ್ಮೇಲೆ ಅವರ ಮೊಘಲರು ವೀಕ್ ಆದಮೇಲೆ ಮರಾಠಾಸ್ ಬಂದರು. ಮರಾಠಾಸಲ್ಲಿ ಶಿವಾಜಿ ಇವರು ಇಂಪಾರ್ಟೆಂಟ್, ವಾಸ್ ದ ಫೌಂಡರ್ ಆಫ್ ದ ಮರಾಠ ಡೈನಸ್ಟಿ. ಮರಾಠ ವಂಶದಲ್ಲಿ ಮೊದಲು ಬಂದು ಮರಾಠ ಕಿಂಗ್ಡಮ್ನ ಎಂಪೈರ್ನ ಇರೋ ಹಾಗೆ ನಮ್ಮ ರಾಜ್ಯದ ದೇಶದಲ್ಲಿ ಮಾಡ್ತಾಯಿರೋಂಥ ಇದು ಸಿಗಿರೋದು ಯಾರಿಗೆ ಕೊಡಬೇಕು? ಶಿವಾಜಿ. ಇವರು ಶಿವನೇರಿ ದುರ್ಗ ನಿಯರ್ ಪುಣೆ ಹತ್ರ ಶಿವನೇರಿ ದುರ್ಗದಲ್ಲಿ ಹುಟ್ಟಿದ್ರು. ತಂದೆ ಶಹಾಜಿ ಭೋನ್ಸ್ಲೆನವರು ಒಳ್ಳೆ ಪೋಸ್ಟಲ್ಲಿದ್ದರು. ಬಿಜಾಪುರ ಸುಲ್ತಾನರ ಆಫೀಸಲ್ಲಿ ಒಳ್ಳೆ ಪೋಸ್ಟಲ್ಲಿದ್ದರು. ಇವರ ತಾಯಿ ಜೀಜಾಬಾಯಿ ತುಂಬ ಚೆನ್ನಾಗಿ ನೋಡ್ಕೊಂಡು ಬೆಳೆಸಿದ್ರು. ಒಳ್ಳೊಳ್ಳೆ ಗುಣಗಳು ಬರೋ ಹಾಗೆ ಅವರ ನೇತೃತ್ವದಲ್ಲಿ ಬೆಳೆದರು ಶಿವಾಜಿ. ಅವರ ಗುರುಗಳು ದಾದಾಜಿ ಕೊಂಡದೇವ ಆ್ಯಂಡ್ ತನಾಜಿ ಮಾಲಸುರೆ ಅನ್ನೋರು ಇವ್ರಿಗೆ ತುಂಬ ಯುದ್ಧದ ಪಾಠಗಳನ್ನು, ಯುದ್ಧ ಮಾಡೋದಕ್ಕೆ ಹೆಂಗೆ ಮಾಡೋದು ಅನ್ನೋ ಆ ಪಾಠಗಳನ್ನು ತುಂಬ ಚೆನ್ನಾಗಿ ಹೇಳಿಕೊಟ್ರು. ಸ್ಟಾರ್ಟಿಂಗಲ್ಲಿ ಶಿವಾಜಿ ಏನಾದರೂ ಮರಾಠಾಸು ಲೀಡರ್ಸು ಮತ್ತು ಮಾಳ್ವಾಸ್, ಆಮೇಲೆ ಟ್ರೈಬಲ್ ಪೀಪಲ್ ಆಫ್ ವೆಸ್ಟರ್ನ್ ಘಾಟ್ಸಲ್ಲಿ ಇರ್ತಕ್ಕಂಥ ಟ್ರೈಬಲ್ ಪೀಪಲ್ ಇವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ದೊಡ್ಡ ಬ್ರಿಗೇಡ್, ಒಂದು ಆರ್ಮಿಯನ್ನು ಕಟ್ಟಿದ್ರು ಸ್ಟಾರ್ಟಿಂಗು. ಆಮೇಲೆ ಫುಟ್ ಸ್ಟೆಪ್ಸ್ ಆಫ್ ಶಿವಾಜಿ. 19ನೇ ವರ್ಷದಲ್ಲಿ ಶಿವಾಜಿ ಏನು ಮಾಡಿದ್ರು, ತೋರಾನಾ ದುರ್ಗ ಅನ್ನೋದು ಯಾರ ಕಂಟ್ರೋಲಲ್ಲಿತ್ತು ಅವಾಗ? ಆದಿಲ್ ಶಾ ಬಿಜಾಪುರ ಅವರ ಕಂಟ್ರೋಲಲ್ಲಿತ್ತು. ಅದನ್ನು ಏನು ಮಾಡಿದ್ರು, ಕ್ಯಾಪ್ಚರ್ ಮಾಡೋದು ಮೊದಲನೇದು 19ನೇ ವರ್ಷದಲ್ಲೇ. ಆಮೇಲೆ ಅವ್ರು ಬರ್ತಾ ರಾಯಗಾದ, ಸಿಂಹಗಾದ, ಪ್ರತಾಪಗಾದ ಒಂದೊಂದಾಗಿ ಗೆದ್ಕೊಂಡು ಬಂದರು. ಇದರಿಂದ ಏನಾಯಿತು, ಬಿಜಾಪುರ ಸುಲ್ತಾನರಿಗೆ ತುಂಬ ಕೋಪ, ಜಲಸಾಗಿ ಅವನೇನು ಮಾಡ್ದ, ಅವನ ಜನರಲನ್ನು ಅಫ್ಜಲ್ ಖಾನ್ ಅನ್ನೋ ಒಬ್ಬರ ಜನರಲ್, ಒಂದು ಚೀಫ್ಟೇನ್ನ ಸೇನಾಧಿಪತಿಯನ್ನು ಕಳಿಸ್ದ ಶಿವಾಜಿನ ಡಿಫೀಟ್ ಮಾಡೋಕ್ಕೆ, ಸಪ್ರೆಸ್ ಮಾಡೋಕ್ಕೆ. ಅಫ್ಜಲ್ ಖಾನ್ ಅವನು ಆ್ಯಕ್ಚುಲಾಗಿ ಶಿವಾಜಿನ ಮೋಸದಿಂದ ಕೊಲ್ಲಬೇಕು ಅಂತ ಇದ್ದ. ಅದಕ್ಕೋಸ್ಕರ ಶಿವಾಜಿನ ಏನು ಮಾಡ್ದ, ಒಂದು ಇದಕ್ಕೆ ಕಾನ್ಸುಲೇಷನ್, ಯಾವುದೋ ಒಂದು ಇದಕ್ಕೆ ಬರೋಕ್ಕೆ ಬಾ ಅನ್ನಿ ಅಂತ ಆಹ್ವಾನ ನೀಡ್ದ. ಇದು ಗೊತ್ತಾಗೋಗಿತ್ತು ಶಿವಾಜಿ. ಅದರಿಂದ ಅವನೇನು ಮಾಡ್ದ, ಅಫ್ಜಲ್ ಖಾನ್ನನ್ನೇ ಯಗ್ರನಕ ಅಂದರೆ ಟೈಗರ್ಸ್ ಕ್ಲಾ ಅಂತ ಹುಲಿಯ ಕಾಲಿನ ಉಗುರುಗಳಿಂದ ಮಾಡ್ತಕ್ಕಂಥ ಒಂದು ಆಯುಧ, ಆ ವ್ಯಾಘ್ರದ ಯೂಸ್ ಮಾಡಿಕೊಂಡು ಶಿವಾಜಿನೇ ಅವನನ್ನು ಸಾಯಿಸ್ಬಿಟ್ಟ. ಅದರಿಂದ ಅವನ್ನ ಸಾಯಿಸ್ಬಿಟ್ಟ ಅಫ್ಜಲ್ ಖಾನ್ನ. ಇದನ್ನು ಇದರಿಂದ ಆಮೇಲೆ ಮುಂದಕ್ಕೆ ಶಿವಾಜಿ ಹೋಗಿ ಲರ್ನಿಂಗ್ ದೀಸ್ ಅಡ್ವಾನ್ಸಸ್ ಆಫ್ ಶಿವಾಜಿ, ಈ ಥರ ಎಲ್ಲ ಮುಂದುವರಿತಾ ಇರೋದು ಶಿವಾಜಿ ನೋಡಿಬಿಟ್ಟು ಔರಂಗಜೇಬ್ ಏನು ಮಾಡ್ದ, ಅವನ ಜನರಲನ್ನು, ಯಾರೋ ಒಂದು ಸೇನಾಧಿಪತಿಯನ್ನು ಡೆಕ್ಕನ್ ಪ್ರಾವಿನ್ಸ್ ಸಹಿಸ್ತಾ ಖಾನ್ ಅನ್ನೋವನಿಗೆ ಸಾಯಿಸೋಕ್ಕೆ ಕಳಿಸ್ದ, ಖರ್ಬೇಮ್ ಡೌನ್. ಆದರೆ ಕ್ಲೆವರ್ ಬುದ್ಧಿವಂತನಾದ ಶಿವಾಜಿ ಇದನ್ನು ಏನು ಮಾಡಿ ತಿಳ್ಕೊಂಡು ಸಹಿಸ್ತಾ ಖಾನನ್ನು ಸೋಲಿಸ್ಬಿಟ್ಟ. ಇದರಿಂದ ಏನಾದರೂ ಔರಂಗಜೇಬ್ಗೆ ಹುಚ್ಚಿಡ್ದಂಗೆ ಆಗೋಯ್ತು. ಅವನೇನು ಮಾಡ್ದ, ಇನ್ನೂ ದೊಡ್ಡ ಸೈನ್ಯವನ್ನು ರಾಜ ಜಯಸಿಂಹ ನೇತೃತ್ವದಲ್ಲಿ ಕಳಿಸ್ದ. ಆಗ ಜಯಸಿಂಹ ಅವರು ಏನು ಮಾಡಿದ್ರು, ಶಿವಾಜಿನ ಡಿಫೀಟ್ ಮಾಡಿಬಿಟ್ರು. ಪಾಪ ಸೋಲಿಸ್ಬಿಟ್ಟು ಮರಾಠ
ಕೋಟೆಗಳನ್ನೆಲ್ಲ ವಶಪಡಿಸ್ಕೊಂಡ್ರು. ಕೊನೆಯಲ್ಲಿ ಏನಂದ್ರೆ ಜಯಸಿಂಹ ಶಿವಾಜಿನ ಡೆಲ್ಲಿಗೆ ಆಹ್ವಾನ ಮಾಡಿ ಕರೆದು ಟ್ರೀಟಿ ಕೊಡಬೇಕು, ಔರಂಗಜೇಬ್ ಹತ್ರ ಟ್ರೀಟಿ ಮಾಡ್ಕೋಬೇಕು, ಸಂಧಾನ ಮಾಡ್ಕೋಬೇಕು ಅಂತ ಕರೆದ್ರು. ಆದರೆ ಔರಂಗಜೇಬ ಆ ಟೈಮಲ್ಲಿ ಶಿವಾಜಿನ ಬಂದಾಗ ಅರೆಸ್ಟ್ ಮಾಡಿಬಿಟ್ಟು ಅವನ್ನ ಆಗ್ರಾನಲ್ಲಿರ್ತಕ್ಕಂಥ ಜೈಲಲ್ಲಿ ಸೆರೆಮನೆಯಲ್ಲಿ ಸೇರಿಸ್ಕೊಂಡ್ರು. ಆದರೆ ಶಿವಾಜಿ ಏನು ಮಾಡಿದ್ರು, ಒಂದು ಟ್ರಿಕ್ಕು ಯೂಸ್ ಮಾಡಿ ಅದರಿಂದ ಮೆತ್ತಿಗೆ ಜೈಲಿಂದ ತಪ್ಪಿಸ್ಕೊಂಡ್ಬಿಟ್ಟು ಅವನ ರಾಜಧಾನಿಯನ್ನು ಸೇರಿಕೊಂಡ್ಬಿಟ್ರು. ಆಮೇಲೆ ಸೇರಿಕೊಂಡು ಅಲ್ಲಿಂದ ಅನೇಕ ಕೋಟೆಗಳನ್ನು ವಶಪಡಿಸ್ಕೊಂಡು ಗೆದ್ದು ಮೊಘಲರಿಂದ ಏನೇನು ಕಳ್ಕೊಂಡ್ನೋ ಅದನ್ನೆಲ್ಲ ಅವನು ಪಡ್ಕೊಂಡ್ಬಿಟ್ರು. ಕೊನೆಯಲ್ಲಿ ಸೂರತ್ತನ್ನು ಅಟ್ಯಾಕ್ ಮಾಡಿ ಅಲ್ಲಿಂದ ದೊಡ್ಡ ಟ್ರೆಷರ್, ಅಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ತೊಗೊಂಡ್ಬಿಟ್ರು. ನೆಕ್ಸ್ಟ್ ಕಾರನೇಷನ್ ಆಫ್ ಶಿವಾಜಿ. ಈಗ ರಾಯಗಾಡಿ ಶಿವಾಜಿ ಅವ್ರಿಗೆ ಛತ್ರಪತಿ ಅನ್ನೋ ಒಂದು ಬಿರುದನ್ನು ಮರಾಠಾಸ್ ಆ ಟೈಮಲ್ಲಿ ಕೊಟ್ಟರು. ಆಮೇಲೆ ಬರ್ತಾ ಈವನ್ ಜಿಂಜಿ, ವೆಲ್ಲೂರು ಇಂಥ ಪ್ರಾವಿನ್ಸಸ್ಸು, ಮೈಸೂರು ಪ್ರಾವಿನ್ಸಸ್ಸನ್ನೆಲ್ಲ ಗೆದ್ಕೊಂಡ್ರು. ರಿಸೀವ್ಡ್ ಎ ಹೆವಿ ಟ್ರಿಬ್ಯೂಟ್, ಒಳ್ಳೊಳ್ಳೆ ಪ್ರೆಸೆಂಟ್ಗಳನ್ನು ತಗೊಂಡ್ರು. ನೆಕ್ಸ್ಟ್ ಶಿವಾಜಿ ಕುಡ್ ನಾಟ್ ಲೀವ್. ಆದರೆ ಪಾಪ ಮರಾಠಾಸ್ ತುಂಬ ದಿನ ಇರೋದನ್ನು ನೋಡೋಕ್ಕೆ ತುಂಬ ದಿನ ಬದುಕಿರಲಿಲ್ಲ. ಕುಡ್ ನಾಟ್ ಲೀವ್ ಲಾಂಗ್ ಟು ವಿಟ್ನೆಸ್ ದ ಗ್ರ್ಯಾಂಡಿಯರ್ ಆಫ್ ದ ಮರಾಠಾಸ್. ಅಡ್ಮಿನಿಸ್ಟ್ರೇಷನ್ ಈಗ ಸರಿ, ಶಿವಾಜಿ ಅವನ ಹೇಗೆ ರಾಜ್ಯಭಾರ ಮಾಡಿದ್ರು, ಏನೇನು ಮಾಡಿದ್ರು ಅನ್ನೋದು. ದೇವರ್ 8 ಜನ ಇದ್ದರು ಅವರ ಆಸ್ಥಾನದಲ್ಲಿ. 8 ಜನ, ಅವರನ್ನು ಅಷ್ಟಪ್ರಧಾನಾಸ್ ಅಂತ ಕರಿತಾಯಿದ್ರು. ರಾಜ್ಯಭಾರ ಮಾಡೋಕ್ಕೆ 8 ಜನ ನೇಮಕ ಮಾಡ್ಕೊಂಡಿದ್ರು. ಅವ್ರನ್ನ ಪ್ರೈಮ್ ಮಿನಿಸ್ಟರ್, ಅದಕ್ಕೆಲ್ಲ ಹೆಡ್ ಪ್ರೈಮ್ ಮಿನಿಸ್ಟರು, ಅವ್ರನ್ನ ಪೇಶ್ವಾ ಅಂತ ಕರೆಯಲ್ಪಡ್ತಿತ್ತು. ಶಿವಾಜಿ ಸತ್ತ ಮೇಲೆ ಪೊಲಿಟಿಕಲ್ ಕ್ರಿಸಿಸ್ ಅರೈಸ್, ಬಟ್ ಇಟ್ ವಾಸ್ ಸಕ್ಸಸ್ಫುಲಿ ಸಾಲ್ವ್ ಬೈ ದ ಪೇಶ್ವಾ. ಪೊಲಿಟಿಕಲ್ ಒಂದು ಪ್ರಾಬ್ಲಮ್ ಅರೈಸ್ ಆಯಿತು ಇವ್ರು ಹೋದ್ಮೇಲೆ. ಆದರೆ ಪೇಶ್ವಾ ಅನ್ನೋರು ನೇಮಕ ಮಾಡಿದ್ರು. ಅದೆಲ್ಲ ಅವರು ಸಾಲ್ವ್ ಮಾಡಿಬಿಟ್ಟು ಅಡ್ಮಿನಿಸ್ಟ್ರೇಷನ್, ರಾಜ್ಯಭಾರನ ಸ್ಮೂತಾಗಿ ನಡ್ಕೊಂಡು ಹೋಗೋಂಗೆ ಮಾಡಿದ್ರು. ಅಲ್ಲಿಂದ ಮುಂದಕ್ಕೆ ಮರಾಠಾಸ್ ಪ್ರಾವಿನ್ಸಸ್, ಆಮೇಲೆ ಅವರೇ ಬಂದು ಇವನ್ನ ಎಲ್ಲ ಪ್ರಾವಿನ್ಸಸ್ನ ಅವರೇ ತೊಗೊಂಡ್ಬಿಟ್ರು. ಅದರಲ್ಲಿ ಬಾಲಾಜಿ ವಿಶ್ವನಾಥ್, ಬಾಜಿರಾವ್ ಒಂದು ಆ್ಯಂಡ್ ಬಾಜಿರಾವ್ ಇವರು ತುಂಬ ಇಂಪಾರ್ಟೆಂಟ್ ಪೇಶ್ವರು. ಅವರು ಮರಾಠ ಕಿಂಗ್ಡಮ್ನ ಚೆನ್ನಾಗಿ ಆಮೇಲೆ ಮುಂದಕ್ಕೆ ರಾಜ್ಯಭಾರ ಶಿವಾಜಿ ಮುಗಿದ್ಮೇಲೆ. ಇದು ಈ ಪಾಠದ ಸಾರಾಂಶ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಏನಾದರೂ ಕಾಮೆಂಟ್ಸ್ ಕೊಡಿ. ಹೇಳ್ತಾ ನನ್ನ ಪಾಠವನ್ನು ಮುಗಿಸ್ತೇನೆ.